ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು ಕುದ್ಮಲ್ ರಂಗರಾಯರ್ನ 152ನೇ ವರ್ಷದ ಜನ್ಮದಿನ ಲೆಕ್ಕೊಡು ಅತ್ತವರ ನಂದಿಗುಡ್ಡೆಡು ನೆಂಪುದ ಕಾರ್ಯಕ್ರಮ ಅನ್ನದಾನದ ಒಟ್ಟುಗೂ ಬರವುದಾನ ಮಲ್ತಿನ ಒರಿಯೇ ಒರಿ ವ್ಯಕ್ತಿ ರಂಗರಾವ್ ಡಾಕ್ಟರ್ ಕೇಶವಧರಣಿ ಮಾತಾ ಧರ್ಮದ ಕ್ಲಿನ ಸೇರ ಒಂದು ಕೃಷಿ ಇಲಾಖೆದ ಜೊತೆ ಸೇರ್ದು ಕೃಷಿ ಜಾತ್ರೆ ದೀವನೊಡು ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಕಂಡೊಡು ನಟ್ಟಿಗೂ ಚಾಲನೆ ಕೊಡ್ದು ಯುಟಿ ಖಾದರ್ ಕುಡ್ಲದ ವಸತಿ ಗೃಹ ಒಂದೆಟ್ಟು ಬರವು ಕಲ್ಪನಾ ಪೊಣ್ಣುಲು ರೂಮ್ ಮಲ್ತದು ಜವಣೆರ್ನ ಒಟ್ಟಿಗೆ ಇತ್ತಿನ ಕೇಸಿಡು ಕುದ್ರೋಳಿದ ಶೇಖ್ ಮೊಹಮ್ಮದ್ ಬೊಕ್ಕ ಬೋಳಾರದ ಮೊಹಮ್ಮದ್ ರಹೀಂ ಬಂಧನ ಫೋಕ್ಸೋ ಬೊಕ್ಕ ಅತ್ಯಾಚಾರದ ಕೇಸು ನೆರೆಯ ಗಂಡಿ ಬಾಕಿಲು ಸಿಯೋನಾ ಆಶ್ರಮದ 225 ಜನಕ್ಕೂ ಕೊರೋನಾ ಸೀಕ್ ಧರ್ಮಸ್ಥಳದ ಕೊರೋನಾ ಆರೈಕೆ ಕೇಂದ್ರಡು ಗುಣ ಆದ ಆಶ್ರಮದ ಮುಖ್ಯಸ್ಥರು ಪೌಲೋಸ್. ವಾರ್ತೆದ ವಿವರ ಪುಗೆಲಗು ಜೋಳಿಗೆ ಪಾಡೊಂದು ಕುಟುಂಬದ ಕ್ಲೇನು ಒಟ್ಟು ಸೇರ ಒಂದು ಕಾಸು ಒಟ್ಟು ಮಲ್ತದು ಅನ್ನದಾನದ ಒಟ್ಟುಗೂ ಬರವುದಾನ ಮಲ್ತೊನ್ನ ಒರಿಯೇ ವ್ಯಕ್ತಿ ಪಂಡ ಆರ್ ರಂಗರಾವ್ ಒಂದು ಈ ದುಂಬು ಆರ್ಟಿಒ ಅಧಿಕಾರಿ ಆದಿತ್ತಿನ ಕೇಶವ ಧರಣಿ ಪಂತೆರ ಅತ್ತವರ ನಂದಿಗುಡ್ಡೆಡೆ ನಡತಿನ ಕುದ್ಮಲ್ ರಂಗರಾಯರ್ನ 152ನೇ ವರ್ಷದ ಜನ್ಮದಿನ ನೆಂಪುದ ಕಾರ್ಯಕ್ರಮಟ್ಟು ಆರ್ಪಾತಿರಿಯರ ಕುದ್ಮಲ್ ರಂಗರಾವೇರ್ನ 152ನೇ ವರ್ಷದ ಜನ್ಮದಿನಾಚರಣೆ ಲೆಕ್ಕೊಡು ಕುಡ್ಲ ಅತ್ತವರದ ನಂದಿಗುಡ್ಡೆದ ಅರೆನ ನೆಂಪುದ ತಾಣುಡು ಕಾರ್ಯಕ್ರಮ ಅಟ್ಟಣೆ ಆದಿತ್ತನ ಈ ದುಂಬು ಆರ್ಟಿಒ ಅಧಿಕಾರಿ ಆದಿತ್ತಿನ ಕೇಶವ ಧರಣಿ ಪಾತಿರ್ದು ಸಮಾಜಗೂ ಅಪಗ ಬರವು ಪಂಪುನವು ಪೊಯ್ಯೆ ಭೂಮಿಡು ನೀರು ನಾಡುನಂಚ ಆದಿತ್ತನ ಅಂಚಿನ ಪೊರ್ತುಡು ಪುಗೆಲಗು ಜೋಳಿಗೆ ಪಾಡೊಂದು ಕುಟುಂಬದ ಕ್ಲೇನು ಮಾತ ಸೇರ ಒಂದು ಸಾದಿ ಬೀದಿಡು ಕಾಸು ಒಟ್ಟು ಮಲ್ತೊಂದು ಅನ್ನದಾನದ ಒಟ್ಟುಗೂ ಬರವುದಾನ ಮಲ್ತಿನಾರು ರಂಗರಾವೊಂದು ನೆಂಪು ಮಲ್ತೊಂಡೆರ ಶಾಸಕರು ವೇದವ್ಯಾಸ್ ಕಾಮತ್ ಮೇಯರ್ ಪ್ರೇಮಾನಂದ ಶೆಟ್ಟಿ ಕುದ್ಮಲ್ ರಂಗರಾವ್ ಎಜುಕೇಷನಲ್ ಟ್ರಸ್ಟ್ದ ಗುರ್ಕಾರ್ಯರು ಬಿಆರ್ ಹೃದಯನಾಥ್ ಅಖಿಲ ಭಾರತ ಮುಂಡಾಳ ವೇದಿಕೆದ ಗುರ್ಕಾರ್ಯರು ಪ್ರವೀಣ್ ಕಾಟಿಪಳ್ಳ ಕುದ್ಮಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಬೊಕ್ಕ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಗುರ್ಕಾರ್ಯರು ಡಾಕ್ಟರ್ ಕೇಶವ ಧರಣಿ ಬಿಜೆಪಿ ನಗರ ದಕ್ಷಿಣ ಮಂಡಳಿ ಎಸ್ಸಿ ಮೋರ್ಚಾ ಗುರ್ಕಾರ್ಯರು ರಘುವೀರ್ ಬಾಬುಗುಡ್ಡೆ ಪಾಲ್ದೆತ್ತೊಂಡೆರ ಇದಕ್ಕೆ ಪ್ರಥಮತವಾಗಿ ಸ್ವಲ್ಪ ಜಾಗದ ಅಡಚಣೆಗಳಿತ್ತು. ಆ ಜಾಗದ ಅಡಚಣೆಯನ್ನು ಕೂಡ ಸರಿ ಮಾಡಿಸಿಕೊಟ್ಟಿದ್ದೇವೆ. ಜಾಗವನ್ನು ಸರಿಸುಮಾರು 38-40 ಸೆಂಟ್ಸ್ ಜಾಗವನ್ನು ಈ ಒಂದು ಕುದ್ಮಲ್ ರಂಗರಾವ್ ಅವರ ಸಮಾಧಿ ಇರುವಂಥ ಈ ಒಂದು ಪ್ರದೇಶಕ್ಕೆ ಮೀಸಲಿಟ್ಟು ಅದರಲ್ಲೇ ಅದನ್ನು ಸಂಪೂರ್ಣವಾಗಿ ಆ ಒಂದು 3 ಕೋಟಿ ರೂಪಾಯಿಯಲ್ಲಿ ಒಂದು ಭಾಳ ಯಶಸ್ವಿಯಾಗಿ ಅದರಲ್ಲಿ ಕೂಡ ನಮಗೆ ಮೊನ್ನೆ ರಘುವೀರ್ ಅವರು ಮತ್ತು ಎಲ್ಲ ಸಮಿತಿಯವರು ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈ ಹಿಂದೆ ಕುದ್ಮಲ್ ರಂಗರಾವ್ ಅವರು ನಮ್ಮ ಕೊಡಿಯಾಲ್ ಬೈಲ್ ಪ್ರದೇಶದ ಒಂದು ಹಾಸ್ಟೆಲ್ನ ಸೃಷ್ಟಿಕರ್ತರು. ಅವರದಲ್ಲಿ ಒಂದು ಒಳ್ಳೆಯ ಮೂರ್ತಿ ಇತ್ತು. ಆ ಮೂರ್ತಿಯನ್ನು ಕೂಡ ಇಲ್ಲಿ ಅನಾವರಣ ಮಾಡಬೇಕು ಅಂತ ಹೇಳೋದು. ಈಗಾಗಲೇ ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರ ಮೂರ್ತಿಯಲ್ಲಿ ಅವರಿಗೆ ಎಲ್ಲಿದೆ ಅಂತೇಳಿ ನೋಡಿ ಅದನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಅನಾವರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತಾ ಇದನ್ನು ಒಳ್ಳೆಯ ಒಂದು ಅಭಿವೃದ್ಧಿ ತಾಣವಾಗಿ, ಒಂದು ಪ್ರವಾಸಿ ತಾಣವಾಗಿ ಬಂದಂಥ ಜನರಿಗೆ ಕುದ್ಮಲ್ ರಂಗರಾವ್ ಅವರ ಕೊಡುಗೆ, ಅವರು ಸಮಾಜಕ್ಕೆ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿ ಬಿಂಬಿಸುವ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಒಂದು ಪ್ಲ್ಯಾನ್ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಅಧಿಕಾರಿ ವರ್ಗದವರಿಗೆ ಮತ್ತು ಮೊನ್ನೆ ನಮ್ಮ ಪ್ರಮುಖರೆಲ್ಲ ಕೂತು ನಾವು ಚಿಂತನೆಯನ್ನು ಮಾಡಿದ್ದೇವೆ. ಇವರೆಲ್ಲ ಯಾಕೆ ನಮಗೆ ಪ್ರೀತಿ ಆಗ್ತಾರೆ, ಗೌರವ ಬರುತ್ತೆ ಅಂದರೆ ಇವ್ರನ್ನ ಯಾಕೆ ಸ್ಮರಿಸಬೇಕು ಅಂತಂದರೆ, ನಮ್ಮ ಶಾಸಕರು ಹೇಳಿದಾಗೆ 135 ವರ್ಷಗಳ ಹಿಂದೆ ಈ ಸಮುದಾಯಕ್ಕೋಸ್ಕರ ಸಂಸಾರ ಸಮೇತ ಭಿಕ್ಷೆ ಬೇಡಿದವ್ರು ಯಾರು, ಜೋಳಿಗೆ ಹಾಕ್ಕೊಂಡು ಮಂಗಳೂರಿನ ಎಲ್ಲ ಕಡೆ ಭಿಕ್ಷೆ ಬೇಡದ ಪುಣ್ಯಾತ್ಮ ಯಾರು ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ರೀ. ಅವರವರ ಮಕ್ಕಳಿಗೆ ಬೇಡಿರಬಹುದು. ಅಕ್ಷರಕ್ಕೋಸ್ಕರ ದಮನಿತ ಜನರ ಅನ್ನಕ್ಕೋಸ್ಕರ ಬೀದಿಯಲ್ಲಿ ಬೇಡದಂಥ ಏಕೈಕ ವ್ಯಕ್ತಿ ಅದು ಕುದ್ಮಲ್ ರಂಗರಾಯರು. ಹಾಗಾಗಿ ನಾವು ಅವ್ರನ್ನ ಸ್ಮರಿಸ್ಕೋಬೇಕಾಗುತ್ತೆ. ಸಾವಿರಾರು ಜನ ರಾಜ ಮಹಾರಾಜರು ಬಿಟ್ಟಿದ್ದಾರೆ, ಸತ್ತು ಹೋಗಿದ್ದಾರೆ. ಅವ್ರು ಯಾರೂ ನಮಗೆ ಸ್ಮರಣೆಯಲ್ಲಿಲ್ಲ. ಆದರೆ ಇಂಥ ಪುಣ್ಯಾತ್ಮರು ನಮಗೆ ಬದುಕನ್ನು ಕೊಟ್ಟವರು, ನಮ್ಮ ಕತ್ತಲೆಯ ಬದುಕಿನಲ್ಲಿ ಹಣತೆಯನ್ನು ಹಚ್ಚಿ ಮಾರ್ಗದರ್ಶನ ಕೊಟ್ಟವರು ನಮ್ಮ ರಕ್ತದ ನರನಾಡಿನಲ್ಲಿ ನಮ್ಮ ಬದುಕು ಇರುವವರೆಗೆ ನಾವು ಅವ್ರನ್ನ ಸ್ಮರಿಸಬೇಕು. ಕೇರಳಡು ಡೆಲ್ಟಾ ಪ್ಲಸ್ ವೈರಸ್ದ ಉಪದ್ರ ಹೆಚ್ಚಾಗಿ ನೀಡಿದವರ ಅಂತಾರಾಜ್ಯ ಪ್ರಯಾಣ ಮಲ್ಪನಕ್ಲಿಗ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಠಿಣ ನಿಯಮ ಜಾರಿ ಮಲ್ತದಂಡ. ಕೇರಳಡು ಕರ್ನಾಟಕಡು ಬರ್ಪನಕ್ಲಿಗ್ RT-PCR ವರದಿ ಕಡ್ಡಾಯ ಮಲ್ತದಂಡ. ತಲಪಾಡಿ ಗಡಿ ಹಿಡಿದು 24 ಗಂಟೆಲ ಪೊಲೀಸರು ಕಟ್ಟುನಿಟ್ಟಿದ ಕ್ರಮ ತೆತ್ತೊಂದೆರ.
ದಕ್ಷಿಣ ಕನ್ನಡ ಜಿಲ್ಲೆದ ಗಡಿಬಾಗುಡು ಡೆಲ್ಟಾ ಪ್ಲಸ್ ಪೋಡಿಗೆ ಉಪ್ಪು ನೀಡಿದವರ ಸಂಚಾರ ಮಲ್ಪುನ ಜನಕ್ಲೆಗ್ ಬಾರಿ ತನಿಖೆ ಮಲ್ತೊಂದುಂಡು. ಕರ್ನಾಟಕ ಕೇರಳ ಗಡಿಟ್ ತಡೆಪು ಪಾಡೊಂದುಂಡು. ಕೇರಳುಡು ಡೆಲ್ಟಾ ಪ್ಲಸ್ ರೂಪಾಂತರದ ವೈರಸ್ ಹೆಚ್ಚಾಯಿ ನೀಡಿದವರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪ್ರಯಾಣ ಮಲ್ಪುನಕ್ಲೆಗ್ ಕಠಿಣ ಕಾನೂನು ಜಾರಿ ಮಲ್ತದುಂಡು. ಕೇರಳದ್ದು ಕರ್ನಾಟಕಗೂ ಬರ್ಪುನಕ್ಲೆಗ್ RT-PCR ವರದಿ ಕಡ್ಡಾಯ ಮಲ್ತದುಂಡು. ತಲಪಾಡಿ ಗಡಿಟ್ 24 ಗಂಟೆ ಪೊಲೀಸ್ ಕಟ್ಟುನಿಟ್ಟದ ತನಿಖೆ ಮಲ್ತೊಂದುಲ್ಲೆರ. ಕಾರಣದಂತೆ ಕರ್ನಾಟಕ ರಾಜ್ಯಗೂ ಪೊಗ್ಗುನಕ್ಲೆಗ್ ಗಡಿಟ್ ತಡೆಪು ಪಾಡ್ತಿಂಡು. ಮುಖ್ಯ ಗಡಿ ಜಾಗಿಲಿಡ್ ಪೊಲೀಸರು ಕಠಿಣ ಕ್ರಮ ದೆತ್ತೊಂದೆರ. ಮಾತಾ ಧರ್ಮದಕ್ಲೆನು ಸೇರ ಒಂದು ಕೃಷಿ ಇಲಾಖೆದ ಜೊತೆ ಸೇರಿಗೆಡು ಕೃಷಿ ಜಾತ್ರೆ ದಿಗುವನ್ನ ಕಾರ್ಯ ನಡಪಡು ಶಾಸಕನ ನಿಲೆಟ್ಟು ಅವೆಕ್ ಬಿರಿಸಾಯ ಕೊರ್ಪೆ ಎಂದು ಶಾಸಕರು ಯುಟಿ ಖಾದರ್ ಪಂತೆರ. ಉಳ್ಳಾಲ ಉಳಿಯ ಉಳ್ಳಾಲ್ದಿ ಧರ್ಮರಸೇರಿನ ಕ್ಷೇತ್ರದ ಕಂಡೊಡು ನಟ್ಟಿಗು ಚಾಲನೆ ಕೊರ್ದು ಆರ್ಪಾತಿರಿಯರು. ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸೇರಿನ ಕ್ಷೇತ್ರದ ಕಂಡೊಡು ನಟ್ಟಿಗು ಚಾಲನೆ ಕೊರಿಯರೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಉಳ್ಳಾಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ ನಟ್ಟಿಗು ಚಾಲನೆ ಕೊರಿಯರು. ಯುಟಿ ಖಾದರ್ ಪಾತೆರ್ದು ಮಾತಾ ಧರ್ಮದಕ್ಲೇನು ಒಟ್ಟು ಸೇರ ಒಂದು ಕೃಷಿ ಇಲಾಖೆದ ಜತೆ ಸೇರಿಗಿಡು ಕೃಷಿ ಜಾತ್ರೆ ದಿವನ್ನ ಕಾರ್ಯ ಅವಡು. ಶಾಸಕನ ನಿಲೆಟ್ಟು ಐಕ್ ತಾನು ಬಿರಿಸಾಯ ಕೊರ್ಪೆ. ನಮ್ಮ ದೇಶದ ಕೃಷಿ ಪರಂಪರೆ ಒರಿಪಾದ ಜವಣ ಜವಂದಿಡ ಜಾಗೃತಿ ಮೂಡಾವಡು. ಆ ಕಾರ್ಯಗೂ ಧಾರ್ಮಿಕ ಕ್ಷೇತ್ರಲು ಸೇರನುಡು. ಮೈಸೂರುಡು ಸ್ವಾಮೀಜಿಲೆನ ದುಂಬಾಳ್ತೆಡು ಮಲ್ಲ ಮಟ್ಟದ ಕೃಷಿ ಜಾತ್ರೆ ನಡತೊಂದುಂಡು. ಉಳಿಯ ಕ್ಷೇತ್ರಡ್ಲ ಕೃಷಿ ಜಾತ್ರೆ ಆವಡುಂದು ಪಂಡಿರ. ಬಹುಶಃ ನಮ್ಮೆಲ್ಲರ ಹಿರಿಯರು ಮತ್ತು ಈ ಪ್ರದೇಶ ಹಿರಿಯರಿದ್ದಾಗ ಎಲ್ಲ ನೆನಪಿದೆ. ಅಮೇರಿಕಾದಲ್ಲಿ ಬಿಸಾಡಿದಂಥ ಕೆಂಪು ಗೋಧಿಯನ್ನು ನಮ್ಮ ದೇಶಕ್ಕೆ ತಂದು ಅದನ್ನು ಬಹುಶಃ ಜನರಿಗೆ ಕೊಡ್ತಾ ಇದ್ದರೆ ಉತ್ಪಾದನೆ ಇಲ್ಲ. ಈಗ 125-135 ಕೋಟಿ ಜನಸಂಖ್ಯೆಗೆ ಒಂದು ಹೊತ್ತು ಊಟ ಮಾತ್ರ ಅಲ್ಲ, 3 ಹೊತ್ತು ಊಟ ಕೊಟ್ಟು ವಿದೇಶಕ್ಕೆ ರಫ್ತು ಮಾಡುವಂಥ ಶಕ್ತಿ ಕೊಟ್ಟಿದೆ. ಅದು ಈ ದೇಶದ ರೈತರು ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ದೇಶ ರೈತರು ನಮ್ಮ ದೇಶದ ಬೆನ್ನೆಲುಬನ್ನು ನಾವು ಇವತ್ತು ಹೇಳ್ತೇವೆ. ಅವರ ಪಾರಂಪರೆ ಮತ್ತು ಸಂಸ್ಕೃತಿ ಉಳಿಸಿಕೊಳ್ಳುವುದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಮತ್ತು ಕರ್ತವ್ಯ. ಆದ ಕಾರಣ ದೇವಮೂಲ್ಯನವರ ಈ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಗುರಿಕಾರರು, ಊರವರು, ನಗರಸಭೆಯವರು, ಸಂಘ ಸಂಸ್ಥೆಯವರು ಕೈ ಜೋಡಿಸಿಕೊಂಡು ಬಹುಶಃ ಈ ಮುಂದೆ ಇನ್ನಷ್ಟು ಅತ್ಯಂತ ಯಶಸ್ವಿ ಆಗಲಿ. ಬಹುಶಃ ಈ ಹಿಂದೆ ಇಲ್ಲಿಯ ಮತ್ತೊಂದು ಪಾರಂಪರೆ ಅಂತ ಹೇಳಿದರೆ ನಮ್ಮ ಬೆಲ್ಲ ಭಾಳ ಫೇಮಸ್, ಅಚ್ಚಿ ಬೆಲ್ಲ ಅಂತ ಹೇಳಿದರೆ ಉಳ್ಳಿಯದ ಅಚ್ಚಿ ಬೆಲ್ಲ ಅಂತ ಭಯಂಕರ ಡಿಮಾಂಡ್ ಮತ್ತು ಫೇಮಸ್. ಬಹುಶಃ ಎಲ್ಲವೂ ಕೂಡ ನಾವು ಜನರಿಗೆ ತಿಳಿಸಿ ಇಲ್ಲಿ ಇತಿಹಾಸ ಅರ್ಥ ಮಾಡೋಕ್ಕೆ ಅವಕಾಶ ಆಗಬೇಕು. ನಾನು ದೇವಮೂಲ್ಯನ ಹತ್ರ ಮತ್ತು ಆಡಳಿತ ಮುಖ್ಯಸ್ಥರ ಹತ್ರ ಮತ್ತು ಗುರಿಕಾರರ ಹತ್ರ ನಮ್ಮೆಲ್ಲರ ಪರವಾಗಿ ನಾನು ಕೇಳಿದ್ದು ಇಷ್ಟೇ. ನಾವು ಬಹುಶಃ ಉಳ್ಳಿಯ ಈ ಒಂದು ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಕೃಷಿ ಜಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಳ್ಬೇಕು. ಕೃಷಿಗೆ ಒತ್ತುವರಿ ಆಯ್ನಾಕ್ ಒಂದು ಕೋರ್ಡ್ ಬಂಪಿನ ಅಂಚಿನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಶಾಸಕರಾಗಿ ಯುಟಿ ಖಾದರ್ ನಮ್ಮ ಈ ಉಳ್ಳಿಯ ಕ್ಷೇತ್ರ ಬರ್ತದ್ದು. ಉಳ್ಳಿಯದ ಕ್ಷೇತ್ರದ ಕಂಡ ಐಕ ಪೂರ ಬುಲೇನು ಪೂರ ಇನಿ ಐಕ ನಡೆದು ಇನ್ನಿನ ಇಂಕೊಲೊಂಜಿ ಬಹಳ ಮಹತ್ವಪೂರ್ಣ ಏನಂಚಿನ ಒಂಜಿ ಕಾರ್ಯಕ್ರಮನ ಹಮ್ಮಿಕೊಳ್ಳಿಲ್ಲ. ಇನ್ನು ಬತ್ತಿನಕ್ಲೆ ಮಾತ್ರೆಲ್ಲ ಇಂಕಲು ಗೌರವಪೂರ್ವಕವಾದ ನೋಡ್ತೊಂದಿಲ್ಲ. ಮಾತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪದಾಧಿಕಾರಿನಕ್ಕಲ್ಲ ಅಂದರೆ ಮಾತೆಲ್ಲ ಒಳ್ಳೆಯದು. ಇನ್ನಿತ ಇಂಜಿ ಬಾರಿ ಪೂರ್ಲದ ಕಾರ್ಯಕ್ರಮವನ್ನು ಈಗ ನಡಪಾದು ಕೊರಿಯ ಇಂಚೆನೆ ಮಾತ ತೀಕಿಡ್ಲಾದ ನಮ್ಮ ಕೃಷಿ ಭೂಮಿಗೆ ಎಂಚಿನ ಮಾತ ಓಲು ಪಡೀಲು ಬೂರ್ದುಂಡ ಐಟಿ ಕೃಷಿ ಭೂಮಿ ಮಲ್ಪುಂಡ ಅಂಚಿನ ಕಾರ್ಯಕ್ರಮ ನಮ್ಮ ಶಾಸಕರನ್ನ ಕೈಟ್ಲಾವಡು. ಶ್ರೀ ಕ್ಷೇತ್ರ ಉಳಿಯದ ಧರ್ಮದರ್ಶಿ ದೇವು ಮೂಲ್ಯಣ್ಣೀರ್ನ ದುಂಬಾಳ್ತೆಡು ಶಾಸಕರು ಯುಟಿ ಖಾದರ್ ತರೇಕ್ ಮುಂಡಾಸ್ ಕಟ್ಟದು ನಟ್ಟಿ ನಡಿಯರ. ಊರ್ದಕ್ಕಲು ಶಾಸಕರನ ಒಟ್ಟುಗೂ ನೇಜಿಗ್ ಸೇರುಂಡೆರ. ಬೆಳ್ತಂಗಡಿ ತಾಲೂಕು ನೆರಿಯ ಗ್ರಾಮದ ಗಂಡಿಬಾಕಿಲು ಸಿಯೋನಾ ಆಶ್ರಮದ 10 ಜನ ವಿಕಲಚೇತನರು 30 ಜನ ಎಲ್ಪೊಡ್ಲ ಹೆಚ್ಚ ಪ್ರಾಯದಕಲು ಕೆಲವರು ಬುದ್ಧಿಮಾಂದ್ಯರು ಸೇರ್ದು 225 ಜನಕ್ಕೂ ಕೊರೋನಾ ಸೀಕ್ ಪರಡದು ಇತ್ತೆ ಮಾತ್ರೆಗಳ ಗುಣ ಆತಂಡ. ಧರ್ಮಸ್ಥಳದ ಕೊರೋನಾ ಆರೈಕೆ ಕೇಂದ್ರಡು ಹುಷಾರಾದ 150 ಜನ ಪಿರ ಆಶ್ರಮಗೂ ಬೈದೆರ. ಒರಿನ 75 ಜನ ಬುಧಾರ ಬರ್ಪೆರಂದು ಆಶ್ರಮದ ಮುಖ್ಯಸ್ಥರು ಪೌಲೋಸ್ ಪಂತೆರ.
ಬೆಳ್ತಂಗಡಿ ತಾಲೂಕು ನೆರಿಯ ಗ್ರಾಮದ ಗಂಡಿ ಬಾಕಿಲು ಸಿಯೋನ ಆಶ್ರಮಡು ಕೊರೋನಾ ಸೀಕ್ ತಾಗದು ಧರ್ಮಸ್ಥಳದ ಕೊರೋನಾ ಆರೈಕೆ ಕೇಂದ್ರಡು ಮರ್ತು ಪಡೆಯೊಂದಿತ್ತಿನ ಕ್ಲೀಡು ಒಟ್ಟು 150 ಜನ ಆಶ್ರಮಗೂ ಪಿರಬೈದೆರ. ಬಾಕಿ ಉರಿದಿನ 75 ಜನ ಪೂರ ಗುಣ ಆದ್ ಉಲ್ಲಾಸ ಉಮೇದುಡು ಬುಧಾರ ಸಿಯೋನ್ ಆಶ್ರಮಗೂ ಬರ್ಪಿರಂದು ಆಶ್ರಮದ ಮುಖ್ಯಸ್ಥರ್ ಪೌಲೋಸ್ ಪಂಡಿರ. ಏರ್ಲಾದಂತೆ ಸಿಯೋನ್ ಆಶ್ರಮಡಿತ್ತಿನ ಮಾತಾ ಜನಕ್ಲೆಗ್ಲ ಕೊರೋನಾ ಸೀಕ್ ಪರಡದಿತ್ತಂಡ. ಅವಿಟ್ಟು 10 ಜನ ವಿಕಲಚೇತನ, 30 ಜನ ಎಲ್ಪೇಡ್ಲ ಮಿತ್ತ ಪ್ರಾಯದ ಹಿರಿಯರು, ಕೆಲವರು ಬುದ್ಧಿಮಾಂದ್ಯದಕುಲು ಇತ್ತದು ಏರಿಗ್ಲ ಪ್ರಾಣಗೂ ಅಪಾಯಾತಜೆ. ಆರೋಗ್ಯ ಆರೈಕೆ ಕೇಂದ್ರದ ಡಾಕ್ಟರ್, ನರ್ಸ್, ಬೇಲೆದಕಲು ಸ್ವಯಂ ಸೇವಕಿಯರು ಇಂಚ ಮಾತಾ ಬೇಲೆದಕ್ಲೆನ ಎಡ್ಡೆ ರೀತಿದ ಸೇವೆ ಸೀಕದಕ್ಲೆಗೂ ಪೋಡಿಗೆದಾಂತೆ ಧೈರ್ಯ ದಿಂಜಾದಂಡ ಆತ್ಮವಿಶ್ವಾಸ ಮೂಡಾದೆರ. ಧರ್ಮಸ್ಥಳಟು ಎಡ್ಡೆ ಸೇವೆ ಒದಗಾದೆರೆಂದು ಪೌಲೋಸ್ ಪಂಡಿರ. ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಮಾತ್ರೆಗ್ಲ ಧರ್ಮಗೂ ಕುಂಟು ಒದಗಾದೆರ. ಡಾಕ್ಟರ್ ಹೆಗ್ಡೆ, ಹೇಮಾವತಿ ವಿ ಹೆಗ್ಡೆ, ಹರ್ಷೇಂದ್ರ ಕುಮಾರ್ ಮಾರ್ಗದರ್ಶನುಡು ಶಾಸಕರು ಹರೀಶ್ ಪೂಂಜಾ ಸಾಯ ಸಾಕಾರುಡು ಸೀಕದಕ್ಲೆಗ್ ಇಲ್ಲಲ್ದ ಪರಿಸರ ಇತ್ತಿನಂಚ ಮಾತಾ ವ್ಯವಸ್ಥೆ ಒದಗಾದಂಡ. ಆರೋಗ್ಯ ಇಲಾಖೆ ವತಿಡ್ದ ಆರೋಗ್ಯಾಧಿಕಾರಿ ಡಾಕ್ಟರ್ ಕಲಾಮಧು ದುಂಬಾಳ್ತೆಡ್, ಡಾಕ್ಟರ್ ಆಕಾಶ್, ಡಾಕ್ಟರ್ ಚೆನ್ನಕೇಶವ, ಡಾಕ್ಟರ್ ಸುಮನಾ, ಡಾಕ್ಟರ್ ಸೋನಾ, ಹಿರಿಯ ನರ್ಸ್ ಗೀತಾ ಎಡ್ಡೆ ಸೇವೆ ಒದಗಾದೆರ. ಧರ್ಮಸ್ಥಳತ ನಿಲೆಟ್ 3 ನರ್ಸ್, ಸಿಯೋನ ಆಶ್ರಮದ 10 ಜನ ನರ್ಸ್ ಬೊಕ್ಕ 8 ಜನ ಶಿಕ್ಷಕರು ಸೇವೆ ಸಂದಾದೆರ. ಗ್ರಾಮಾಭಿವೃದ್ಧಿ ಯೋಜನೆ ವಿಪತ್ತು ನಿರ್ವಹಣೆದ 10 ಜನ ಸದಸ್ಯರು 24 ಗಂಟೆಲ ಸೇವೆಡಿತ್ತೆರ. ಬೆಳ್ತಂಗಡಿ ತಹಶೀಲ್ದಾರ್ ಇಒ ಕುಸುಮಾದರ್ ಭೇಟಿ ಕೊಡ್ದಿತ್ತೆರ. ಆಶ್ರಮದ ಗೋಶಾಲೆಗೂ ಪಶುವೈದ್ಯ ಇಲಾಖೆದ ಹಿರಿಯ ಅಧಿಕಾರಿ ಧರ್ಮಸ್ಥಳದ ಡಾಕ್ಟರ್ ಕೆ ಜಯಕೀರ್ತಿ ಜೈನ್ ಮಾರ್ಗದರ್ಶನುಡು ಊರ್ದ ಜವಣೇರು ಬೋಡಾಯಿನ ವ್ಯವಸ್ಥೆ ಒದಗಾದೆರ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಜಯ ಮೋನಪ್ಪ ಗೌಡ, ಉತ್ತು ಗುರ್ಕಾರ್ಯರು ಶ್ರೀನಿವಾಸರಾವ್, ಸದಸ್ಯರು ಪಿಡಿಒ ಉಮೇಶ್, ಬೇತೆ ಬೇತೆ ಟಾಸ್ಕ್ ಫೋರ್ಸ್ ಸದಸ್ಯರು ಬುಡಂದೆ ಸೇವೆ ಒದಗಾದೆರ. ಅಂಚಾದು ಒವ್ವೇ ಪ್ರಾಣ ಅಪಾಯದಂತೆ ಸರ್ವೇರ್ಲ ಹುಷಾರಾದ ಆಶ್ರಮ ಸೇರುನಂಚ ಆತಂಡ. ಕ್ಲಿಪ್ತ ಸಮಯಕ್ಕೆ ಸರಿಯಾಗಿ ಆಪತ್ತು ಬಾಂಧವ ರೀತಿಯಲ್ಲಿ ಬಂದು ಸಹಕರಿಸಿ ಎಲ್ಲ ರೋಗಿಗಳನ್ನು ಇಲ್ಲಿಂದ ಧರ್ಮಸ್ಥಳ ರಜತಾದ್ರಿಗೆ ಶಿಫ್ಟ್ ಮಾಡಿ ಅವರೆಲ್ಲ ಇವತ್ತು ಗುಣಮುಖರಾಗಿದ್ದಾರೆ. ಆ ಗುಣಮುಖರಾಗಿದ್ದರಲ್ಲಿ ಸುಮಾರು 150 ಮಂದಿ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ದರಲ್ಲಿ ಹೆಚ್ಚಿನ ಅಂಶಗಳು ಬಂದು ಬಾಕಿ ಉಳಿದವರು ಬರ್ತಾ ಇದ್ದಾರೆ. ಬಾಕಿ ಇನ್ನೊಂದು 75 ಮಂದಿ ಮಾತ್ರ ಅಲ್ಲಿ ಉಳಿದಿದ್ದಾರೆ. ಅದು ಬುಧವಾರ ಮತ್ತು ಶುಕ್ರವಾರದೊಳಗೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಊರಿನ ಎಲ್ಲರ ಸಹಕಾರದ ಮೂಲಕ ಈ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಬಹಳ ಸಾಧ್ಯ ಆಯಿತು ಅಂತ. ಪ್ರಾಯಶಃ ಅದಕ್ಕೆ ಮೊದಲದಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕೇರಳ ಸರ್ಕಾರ ಕಾಸರಗೋಡು ಜಿಲ್ಲೆಡು ಊರಲಿನ ಪುದರ್ ಬದಲ್ಪುನೊಂದು ತನಕ ತೋಜಂದಿಜ್ಜಿ ಈ ಬಗೆಟ್ಟು ಜಿಲ್ಲಾಧಿಕಾರಿ ತಹಶೀಲ್ದಾರ್ರೆಗೂ ಸುತ್ತೋಲೆ ಬೈದಜಿ. ಸರ್ಕಾರ ಪುದರ್ ಬದಲ್ಪರೆ ಕೈಪಾಡಿಂಡ ತಾನು ಎದುರುಂತುದು ಹೋರಾಟ ಮಲ್ಪು ಎಂದು ಮಂಜೇಶ್ವರ ಶಾಸಕರು ಎಕೆಎಂ ಅಶ್ರಫ್ ಅಭಿಪ್ರಾಯ ತೆರಿಪಾದಿರ. ಕೇರಳ ಸರ್ಕಾರ ಗಡಿನಾಡು ಕಾಸರಗೋಡುದ ಕೆಲವು ಊರ್ಲೆನ ಪುದರನ್ನು ಮಳಿಯಳೀಕರಣ ಮಲ್ಪುನೆಕ್ ಕನ್ನಡ ಬೊಕ್ಕ ತುಳು ಜನಕುಲು ಬಾರಿ ವಿರೋಧ ತೋಜಾಯಿನ ಬೆರಿಕೆ ತುಳುನಾಡ ಸಂಘಟನೆಲು ಮಂಜೇಶ್ವರ ಬೊಕ್ಕ ಉದುಮಾ ಶಾಸಕರಿಗೂ ಭಿನ್ನಾಯ್ತೊಂದು ಊರ್ಲೆನ ಪುದರ್ ಬದಲ್ ಮಲ್ಪರ ಬಲ್ಲಿಂದ ಕೇನೊಂದೆರ. ಈ ಬಗೆಟ್ಟು ಅಭಿಪ್ರಾಯ ತೆರಿಪಾದಿನ ಮಂಜೇಶ್ವರ ಶಾಸಕರು ಎಕೆಎಂ ಅಶ್ರಫ್ ಊರ್ಲೆನ ಪುದರ್ಲೆನು ಬದಲ್ಪರೆ ಪಿದಾಡ್ದಿರಂದು ಎಂಕ್ ತೋಜುಜಿ. ಈ ಬಗೆಟ್ಟು ಜಿಲ್ಲಾಧಿಕಾರಿ ತಹಶೀಲ್ದಾರ್ರೆಗೂ ಸುತ್ತೋಲೆ ಬೈದಜಿ. ಸರ್ಕಾರ ಪುದರ್ ಬದಲ್ಪರೆ ಪಿದಾಡಿಂಡ ತಾನು ಎದುರುಂತುದು ಹೋರಾಟ ಮಲ್ಪು ಎಂದು ಅಭಿಪ್ರಾಯ ತೆರಿಪಾದಿರ. ನನಗೆ ಅನಿಸ್ತಾ ಇದ್ದ ಸರ್ಕಾರ ಆ ರೀತಿ ಯಾವುದೇ ಒಂದು ಆರ್ಡರ್ ಹೊರಡಿಸಲಿಲ್ಲ. ಆ ಥರ ಯಾರ್ದಾದ್ರೂ ಒಂದು ಆರ್ಡರ್ ಬಂದರೆ ಖಂಡಿತವಾಗಿಯೂ ಅದಕ್ಕೆದುರಾಗಿ ಜನರ ಜೊತೆ ಸೇರಿಕೊಂಡು ಅವರ ಮುಂದೆ ನಿಂತು ನಾನು ಈ ವಿಷಯವಾಗಿ ಹೋರಾಡ್ತಾ ಇದ್ದೀನಿ. ಹಾಗಾದರೆ ಇದು ಸರ್ಕಾರ ಈ ರೀತಿಯಾದಂಥ ಯಾವುದೇ ಕ್ರಮ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಹಸೀಲ್ದಾರಲ್ಲಿ ಕೇಳಿದ ಅವರು ಹೇಳಿದ್ರು ನಮಗೆ ಯಾವುದೇ ಒಂದು ಈ ರೀತಿ ಆರ್ಡರ್ ಬರಲಿಲ್ಲ. ಜಿಲ್ಲಾ ಕಲೆಕ್ಟರ್ಗೆ ಗೊತ್ತು. ಮತ್ತು ಎಲ್ಲಿ ನಾವು ಈ ಸರ್ಕಾರ ಅಂತ ಹೇಳೋದು? ನಾನು ನಾಡಿದ್ದು ಬುಧವಾರ ತಿರುವನಂತಪುರದಲ್ಲಿದ್ದೀನಿ. ನಾನು ಆ ವಿಷಯವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತೀನಿ.
ಕೆಪಿಸಿಸಿ ಗುರ್ಕರ್ಯರು ಡಿಕೆ ಶಿವಕುಮಾರ್ರೆಗೂ ಅಕ್ಲಿನ ಪಕ್ಷೋಡು ಭದ್ರತೆ ಇಜ್ಜಿಂದು ಮನಸ್ಸಿಗೆ ತೋಜಿತಂಡ ಅಂಚಾದ ಮುಖ್ಯಮಂತ್ರಿಯರಿಗೂ ಜನ ಎದುರು ಬೂರ್ವೆರು ಭದ್ರತೆ ಒದಗಾಲೆಂದು ಪನ್ನೊಂದುಲ್ಲೆರೆಂದು ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು ಕಾರ್ಲಾ ಕ್ಷೇತ್ರದ ಶಾಸಕರು ಸುನಿಲ್ ಕುಮಾರ್ ಪಂತೆರ ಬಿಜೆಪಿ ಅಧಿಕಾರ ಮುಗಿಯರೆ ನನ್ನಲ 2 ವರ್ಷ ಉಪ್ಪುನಗನೆ ಕಾಂಗ್ರೆಸ್ ಪಕ್ಷಡು ಮುಖ್ಯಮಂತ್ರಿ ಆಯರೆ ಪಂತ ಸುರುವಾತನೊಂದು ಆರದೂರ್ದೇರ ಮುಖ್ಯಮಂತ್ರಿಗೂ ವಿರೋಧವಾದ ಜನ ಎದುರು ಬೂರ್ವೆರ ಅರೆಗೂ ಭದ್ರತೆ ಕೊರ್ಲೆಂದು ಕೆಪಿಸಿಸಿ ಗುರ್ಕಾರ್ಯರು ಡಿಕೆ ಶಿವಕುಮಾರ್ ಪಂಡಿನ ಪಾತ್ರಗೂ ಶಾಸಕರು ಸುನಿಲ್ ಕುಮಾರ್ ಎದುರುತ್ತರ ಕೊಡ್ತಾರ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕಿರ್ಲ ಆದುಪ್ಪನ ಸುನಿಲ್ ಕುಮಾರ್ ಪಾತ್ರದು ಡಿಕೆಶಿಗೂ ಅಕ್ಲೆನ ಪಕ್ಷೋಡು ಭದ್ರತೆ ಇಜ್ಜಿಂದ ಆತಂಡ ಅಂಚಾದ ನನ್ನೂರಿಯನ ಭದ್ರತೆದ ಬಗೆಟ್ ಪಾತಿರೊಂದುಲ್ಲಿருந்து ನಾಟುನಂಚ ಪಂಡೆರ ಮುಖ್ಯಮಂತ್ರಿಲೆಗೂ ಭದ್ರತೆದ ಸಮಸ್ಯೆನೇ ಇಜ್ಜಿ ಡಿಕೆಶಿ ಬೊಕ್ಕ ಸಿದ್ದರಾಮಯ್ಯರ ಅಭಿಪ್ರಾಯ ಭೇದ ಈ ತೊರ್ತಿಗೆ ಪಿದೈ ಬೂರ್ದಾತಂಡ ಬಿಜೆಪಿ ಸರ್ಕಾರದ ವಾಯ್ದೆ ಮುಗಿಯರೆ ನನ್ನ 2 ವರ್ಷ ಉಂಡು ಇತ್ತನೆ ಕಾಂಗ್ರೆಸ್ ಮುಖ್ಯಮಂತ್ರಿ ಪಟ್ಟಗೂ ಪಂತ ಶುರುವಾತಂಡ ಸಿದ್ದರಾಮಯ್ಯರೇನು ಪರಮೇಶ್ವರರೇನು ತೂನಗ ಡಿಕೆಶಿರೆಗೂ ಭದ್ರತೆ ಇಜ್ಜಿಂದು ಎನ್ನು ಸದ್ಯಗೂ ನವಡ ಮುಖ್ಯಮಂತ್ರಿ ಬದಲ್ಪುನ ಒವೇ ವಿಚಾರ ಚರ್ಚೆ ಇಜ್ಜಿಂದು ಸುನಿಲ್ ಕುಮಾರ್ ಅಭಿಪ್ರಾಯ ತೆರಿಪಾದಿರ ಡಿ.ಕೆ.ಶಿ ಅವರಿಗೆ ಅವ್ರ ಪಕ್ಷದಲ್ಲಿ ಅಭದ್ರತೆ ಕಾಣ್ತಾ ಇರೋದ್ರಿಂದ ಇನ್ನೊಬ್ಬರು ಭದ್ರತೆ ಬಗ್ಗೆ ಮಾತಾಡ್ತಿದ್ದಾರೆ. ನಮಗೇನು ಭದ್ರತೆ ಸಮಸ್ಯೆ ಇಲ್ಲ, ಅವರು ಪರ್ಟೇನಲ್ಲಿ ಅವ್ರಿಗೆ ಅಭದ್ರತೆ ಕಾಣ್ತಾ ಇರಬೇಕು ನಾವು. ಥ್ಯಾಂಕ್ ಯು. ಅದೇ ಅವ್ರಿಗೆ ಅಭದ್ರತೆ ಕಾಣ್ತಾ ಇರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಪಕ್ಷದಲ್ಲಿ. ಅಲ್ಲ, ಈಗಾಗಲೇ ಅದು ಬಹಿರಂಗ ಆಗಿದೆ. ಯಾರು ಇನ್ನೂ 2 ವರ್ಷದಕ್ಕಿಂತ ಮುಂಚೆ ಇನ್ನೂ ಸರ್ಕಾರ ಪೂರ್ಣಗೊಳ್ಳಲಿಕ್ಕೆ, ಈ ಅವಧಿ ಪೂರ್ಣಗೊಳ್ಳಲಿಕ್ಕೆ 2 ವರ್ಷ ಪೂರ್ಣಗೊಳ್ಳಲಿಕ್ಕೆ ಕಾಲಾವಕಾಶ ಇರುವಂಥ ಸಂದರ್ಭದಲ್ಲಿ ಅವ್ರ ಪಾರ್ಟಿನಲ್ಲಿ ಇಷ್ಟು ಬೇಗ ಪೈಪೋಟಿ ನಿರ್ಮಾಣ ಆಗಿರುವಂಥದ್ದು, ಅಭದ್ರತೆ ಕಾಣ್ತಿರೋದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ. ಹಾಗಾಗಿ ಸಿದ್ದರಾಮಯ್ಯರನ್ನ ಕಂಡಾಗ ಅವ್ರಿಗೆ ಅಭದ್ರತೆ ಕಾಣ್ಬೋದು, ಪರಮೇಶ್ವರನ ಕಂಡಾಗ ಅಭದ್ರತೆ ಕಾಣ್ಬೋದು, ಇನ್ನು ಯಾರ್ಯಾರನ್ನೋ ಕಂಡಾಗ ಅವ್ರಿಗೆ ಅಭದ್ರತೆ ನಿರ್ಮಾಣ ಆಗ್ತಾ ಈ ರೀತಿಯಾದಂಥ ಹೇಳಿಕೆಯನ್ನು ಕನ್ಫ್ಯೂಸ್ ಆಗಿ ನಮ್ಮ ಬಗ್ಗೆ ಕೊಟ್ಟಿರಬೇಕಷ್ಟೇ. ಸಿಎಂ ಬದಲಾವಣೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. 100% ಆ ರೀತಿಯಾದ ಏನಿಲ್ಲ. ಪೂಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಕೈತಲು ರಾಜಮಾರ್ಗಡು ಬಾರಿ ಮಲ್ಲ ಮರ ಒಂಜಿ ಬೂರ್ಯರೆ ಆಂಡಲ ಸಂಬಂಧಪಟ್ಟಿನಕಲು ಕಡ್ಪಾಯರೆ ಕ್ರಮಾದೆ ತೊಂಜಾಡ್ ಈ ಪೊರ್ತುಡು ಊರ್ದಕಲು ಮರ ಬೂರುಂಡ ಆಪುನ ಮಲ್ಲ ಅಪಾಯ ತಪ್ಪಾಯರೆಗಾದ ಜಿಲ್ಲಾ ಪಂಚಾಯತ್ ಸದಸ್ಯರು ತುಂಗಪ್ಪ ಬಂಗೇರಿಗೆ ತೆರಿಪಾದ ಪಿಲಾತ ಬೊಟ್ಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೊಕ್ಕ ಊರ್ದಕಲು ಸೇರ್ದು ಮರ ಕಡ್ಪಾದಿರ. ಪೂಂಜಲಕಟ್ಟೆ ಪೊಲೀಸ್ ಸ್ಟೇಷನ್ ಕೈತಲು ರಾಷ್ಟ್ರೀಯ ರಾಜಮಾರ್ಗದ ಬರಿಟ್ ಬಾರಿ ಮಲ್ಲಿಗ್ ಬುಳಿದು ನಿರಿಲ್ ಕೊರೊಂದಿತ್ತಿನ ಮಾಮಲ್ಲ ಮರ ಒಂಜಿ ಬೂರು ನಾಹಂತೊಡಿತದು ಪಾಕ ಗಾಡಿಲು ಬೊಕ್ಕ ನಡತಂದು ಪೋಪುನಕಲು ಸಂಚಾರ ಮಲ್ಪುನ ಬಾರಿ ಜನ ಒಪ್ಪುನ ಮಾರ್ಗೊಡು ಪ್ರಾಣಗೂ ಸಂಚಕಾರ ಉಂಡಾಪನ ಪೋಡಿಗೆಡು ಊರ್ದಕಲು ಜಿಲ್ಲಾ ಪಂಚಾಯತ್ ಸದಸ್ಯರು ತುಂಗಪ್ಪ ಬಂಗೇರೇರು ತೆರಿಪಾದಿರ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪೊಲೀಸ್ ಸ್ಟೇಷನ್ಗೂ ಮಾಹಿತಿ ಕೊರುಂಡಲ ಪ್ರಯೋಜನ ಆತಿಜಾಂಡ ಐದು ಬೊಕ್ಕ ತುಂಗಪ್ಪ ಬಂಗೇರ ಪಿಲಾತಬೊಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ರೈ, ಪಿಲಾತಬೊಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒತ್ತುಗುರ್ಕಾರ್ಯರು ಉಮೇಶ್ ಪೂಜಾರಿ, ಮುಗ್ರೋಡಿ ಕನ್ಸ್ಟ್ರಕ್ಷನ್ ದಕ್ಲೆಗ್ ತೆರಿಪಾದು ಊರ್ ದಕ್ಲೆನ ಸಾಯುಡು ಮರ ಕಡ್ಪಾಯಿರ. ಬಿಜೆಪಿ ರಾಜ್ಯ ಗುರ್ಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರಾಯಿನ ನಳಿನ್ ಕುಮಾರ್ ಕಟೀಲ್ರಿನ ಸೋದರಿ ಪಾಲ್ತಾಡಿ ಗ್ರಾಮ ಕುಂಜಾಡಿದ ನವೀನ್ ಕುಮಾರ್ ಸೋಮವಾರ ಬಯ್ಯಗು ಪುತ್ತೂರದ ಆಸ್ಪತ್ರೆಡು ತೀರಿಯರ ಬೆನ್ನಿ ಸಾಗೋಲಿದಾರ ಆದಿತ್ಯನ ನವೀನ್ ಕುಮಾರ್ರೆಗು 56 ವರ್ಷ ಪ್ರಾಯ ಆದಿತ್ತದು 6 ಹುಷಾರಿಜ್ಜಂದೆ ಆಸ್ಪತ್ರೆಡಿತ್ತೆರ. ಬಿಜೆಪಿ ರಾಜ್ಯ ಗುರ್ಕಾರ್ಯರು ಬೊಕ್ಕ ಲೋಕಸಭಾ ಸದಸ್ಯರಾದುಪ್ಪುನ ನಳಿನ್ ಕುಮಾರ್ ಕಟೀಲ್ರೇನ ಸೋದರೆ ನವೀನ್ ಕುಮಾರ್ ಹುಷಾರಿಜ್ಜಂದೆ ಇತ್ತದು ಸೋಮವಾರ ಬಯ್ಯಗು ಪುತ್ತೂರದ ಆಸ್ಪತ್ರೆಡು ತೀರಿಯರ ಅರೆಗು 56 ವರ್ಷ ಪ್ರಾಯ ಆದಿತ್ತನ. ಪುತ್ತೂರು ತಾಲೂಕು ಪಾಲ್ತಾಡಿ ಗ್ರಾಮದ ಕುಂಜಾಡಿ ಊರದ ನವೀನ್ ಕುಮಾರ್ ರೈ ಬೆನ್ನಿ ಸಾಗೋಲಿದಾರ ಆದಿತ್ಯರ ಕೆಲವು ದಿನದಿಂದ ಹುಷಾರಿಜ್ಜಂದಿತ್ತಿನಾರೇನು ಪುತ್ತೂರ್ದ ಖಾಸಗಿ ಆಸ್ಪತ್ರೆಗೂ ಸೇರ್ಸಾದಿತ್ತೆರ. ಅಪ್ಪೆ ಸುಶೀಲಾವತಿ, ಬೊಡೆದಿ ಗೀತಾ, ಮಗಲ ಸಮೃದ್ಧಿ, ಸೋದರಿ ನಳಿನ್ ಕುಮಾರ್ ಕಟೀಲ್, ಸೋದರಿ ನಂದಿನಿ ಇಂಚ ಕುಟುಂಬದ ಬಂಧುಲಿಡ್ದು 6 ಅಗತಿದೆರ. ಪಡ್ಡೈಗಟ್ಟ ನಾಶ ಒಂದುಂಡು, ಪಿಜಿನು ಉದಲ್ ನಾಶ ಆದು ಕಡಲ್ದ ಮೀನು ಅಳಿಯೊಂದುಂಡು, ತೊಡ್ವೆ ಅಳಿದು ಸಂಪತ್ತದ ಮೂಲ ಮುತ್ತೊಂದುಂಡು ಪರಿಸರ ಅಧ್ಯಯನಗಾರರು ಸಾಹಿತಿ ದಿನೇಶ್ ಹೊಳ್ಳ ಪ್ರಕೃತಿಯ ಪಥದಲ್ಲಿ ಪನ್ಪಿನ ಉಪನ್ಯಾಸ ಬೊಕ್ಕ ಸಂವಾದ ಕಾರ್ಯಕ್ರಮಟ್ಟು ಉಪನ್ಯಾಸ ಕೊರಿಯರ. ಕುಡ್ಲಾ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತದ ಗುರ್ಕಾರ್ಯರಾದ ಉಪ್ಪುನ ಕಾವಿ ಕೃಷ್ಣದಾಸರ್ನ ಮುತಾಲಿಕೆಡು ವೆಬಿನಾರ್ ಕಾರ್ಯಕ್ರಮ ಅಟ್ಟಣೆಯಾದಿತ್ತದು ಚುಟುಕು ಸಾಹಿತ್ಯ ಪರಿಷತ್ತದ ಕೇಂದ್ರ ಸಂಚಾಲಕರು ಎಂಜಿ ಅರಸ್ ಪಾಲ್ಪಡೆದಿತ್ತೆರ.
ಕುಡ್ಲಾ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ದ ನಿಲೆಟ್ ಕುಡ್ಲಡ್ ಪ್ರಕೃತಿಯ ಪಥದಲ್ಲಿ ಪನ್ಪುನ ವಿಷಯಡು ಶನಿವಾರ ವೆಬಿನಾರ್ ಅಟ್ಟಣೆ ಮಲ್ತದಿತ್ತೆರ. ಪರಿಸರ ಅಧ್ಯಯನ ಮಲ್ಪುನಾರ್ ಸಾಹಿತಿ ಚಿತ್ರಕಲಾವಿದರ್ ದಿನೇಶ್ ಹೊಳ್ಳೆರು ಉಪನ್ಯಾಸ ಕುರಿಯರ. ಪಡ್ಡೈಗಟ್ಟ ನಾಶ ಆವೊಂದುಂಡೋ, ಪಿಜಿನ್ ಉದಲ್ ನಾಶ ಆದ್ ಕಡಲ್ದ ಮೀನ್ ಅಳಿಯೊಂದುಂಡೋ, ತೊಡ್ವೆ ಅಳಿದು ಸಂಪತ್ತದ ಮೂಲ ನಾಶ ಆವೊಂದುಂಡೋ, ಸುದೆಕುಲು ಮುಚ್ಚಿದು ನೀರ್ದ ಸಂಪತ್ತು ನಾಶ ಆವೊಂದುಂಡೋ, ಸುದೆಕ್ಲೆಗ್ ಅಣೆಕಟ್ಟು ಕಟ್ಟೊಂದು ಸುದೆ ಮೂಲ ಬಚ್ಚೊಂದುಂಡೋ, ಪೊಯ್ಯೆದೆಪ್ಪುನ ಮರ್ಲಿಡ್ ಸಂಕಬೂರುನ ಸ್ಥಿತಿಕ್ ಮುಟ್ಟೊಂದುಂಡೋ, ಕಾಡುದ ಬೇನೆ ರೆಸಾರ್ಟುದ ಕ್ಲೆಗ್ ತೆರಿಯಂದ್. ಎತ್ತಿನ ಹೊಳೆದಂಚಿನ ಯೋಜನೆಲು 25 ವರ್ಷ ದುಂಬನಿಂಡ ನಮ್ಮ ಕಾಸು ನಷ್ಟ ಲಾಭದಾಲ ಇಜ್ಜಿಂದ್ ದಿನೇಶ್ ಹೊಳ್ಳ ಪಂಡಿರ. ಕಿದ್ಮಾ ಫೌಂಡೇಶನ್ದ ರಾಜ್ಯ ಕಾರ್ಯಂತರು ಅಮಿತಾ ಅಶೋಕ್, ಚುಟುಕು ಸಾಹಿತ್ಯ ಪರಿಷತ್ದ ತಾಪಕ ಕೇಂದ್ರ ಸಂಚಾಲಕಿಯರು ಎಂಜಿಆರ್ ಅರಸ್ ವೆಬಿನಾರ್ ಉದ್ದೇಶಿಸಾದ ಪಾತಿರಿಯರ. ಪರಿಷತ್ ಒತ್ತು ಗುರ್ಕಾರ್ದಿ ಅರುಣಾ ನಾಗರಾಜ್ ಗುರ್ಕಾರ್ಮೆ ವಹಿಸದಿತ್ತೆರ. ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾ ಗುರ್ಕಾರ್ಯರು ಕಾವಿ ಕೃಷ್ಣದಾಸ್, ಕಾರ್ಯಂತಿರು ವಿಜಯಲಕ್ಷ್ಮಿ ಕಟೀಲ್, ಕಾರ್ಯಕಾರಿ ಸಮಿತಿ ಸದಸ್ಯರು ವಿಘ್ನೇಶ್ ಕೆ ಬೀಡೆ, ಹಿರಿಯ ಕಬಿ ಎನ್ ಸುಬ್ರಾಯ ಭಟ್ರು ಪಾಲ್ಪಡೆದಿತ್ತೆರ. ಡಾಕ್ಟರ್ ಪ್ರಿಯಾ ಹರೀಶ್ ಕಾರ್ಯಕ್ರಮ ಸುಧಾರಿಕೆ ಮಲ್ತೆರ. ಇತ್ತೆ ಕುಡೋರೇನಿತ ಮಲ್ಲಸದ್ದಿಲು. ಕುದ್ಮಲ್ ರಂಗರಾಯರ್ನ 152ನೇ ವರ್ಷದ ಜನ್ಮದಿನ ಲೆಕ್ಕೊಡು ಅತ್ತವರ ನಂದಿಗುಡ್ಡೆಡು ನೆಂಪುದ ಕಾರ್ಯಕ್ರಮ. ಅನ್ನದಾನದ ಒಟ್ಟುಗೂ ಬರವುದಾನ ಮಲ್ತಿನ ಒರಿಯೇ ಒರಿ ವ್ಯಕ್ತಿ ರಂಗರಾವ್ ಡಾಕ್ಟರ್ ಕೇಶವಧರಣಿ. ಮಾತಾ ಧರ್ಮದ ಕ್ಲಿನ ಸೇರ ಒಂದು ಕೃಷಿ ಇಲಾಖೆದ ಜೊತೆ ಸೇರ್ದು ಕೃಷಿ ಜಾತ್ರೆ ದೀವನೊಡು ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಕಂಡೊಡು ನಟ್ಟಿಗೂ ಚಾಲನೆ ಕೊರ್ದು ಯೂಟಿಕಾದರ್. ಕುಡ್ಲದ ವಸತಿ ಗೃಹ ಒಂದೆಟ್ಟು ಬರವು ಕಲ್ಪನಾ ಪೊಣ್ಣುಲು ರೂಮ್ ಮಲ್ತದು ಜವಣೆರ್ನ ಒಟ್ಟಿಗೆ ಇತ್ತಿನ ಕೇಸಿಡು. ಕುದ್ರೋಳಿದ ಶೇಖ್ ಮೊಹಮ್ಮದ್ ಬೊಕ್ಕ ಬೋಳಾರದ ಮೊಹಮ್ಮದ್ ರಹೀಂ ಬಂಧನ. ಫೋಕ್ಸೋ ಬೊಕ್ಕ ಅತ್ಯಾಚಾರದ ಕೇಸು. ನೆರೆಯ ಗಂಡಿ ಬಾಕಿಲು ಸಿಯೋನಾ ಆಶ್ರಮದ 225 ಜನಕ್ಕೂ ಕೊರೋನಾ ಸೀಕ್. ಧರ್ಮಸ್ಥಳದ ಕೊರೋನಾ ಆರೈಕೆ ಕೇಂದ್ರಡು ಗುಣ ಆದ ಆಶ್ರಮಗೂ. ಆಶ್ರಮದ ಮುಖ್ಯಸ್ಥರು ಪೌಲೋಸ್. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನೆಲೆ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.